ಸಮುದಾಯ ಭವನಗಳಿಗೆ ಅಂಬೇಡ್ಕರ್ ಅವರ ಹೆಸರಿಡುವುದು ಮಾತ್ರ ಅಲ್ಲ, ಅವರ ತತ್ವ ಆದರ್ಶಗಳನ್ನು ಯುವ ಪೀಳಿಗೆಗೂ ವರ್ಗಾಯಿಸುವ ಕಾರ್ಯ ಇಲ್ಲಿ ನಡೆಯಬೇಕು. ಅವರ ಅರ್ಧದಷ್ಟು ವ್ಯಕ್ತಿತ್ವವನ್ನಾದರೂ ನಾವು ಮೈಗೂಡಿಸಿಕೊಳ್ಳಬೇಕೆಂದು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಹೇಳಿದರು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಉಳ್ಳಾಲ ತಾಲೂಕು ಪಂಚಾಯತ್ ಹಾಗೂ ಮುನ್ನೂರು ಗ್ರಾಮ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಕುತ್ತಾರು ಸಮೀಪದ ದೇವಿಪುರದಲ್ಲಿ ನಿರ್ಮಾಣಗೊಂಡಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನ ಭೀಮಸೌಧವನ್ನ ಅವರು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಕಾನೂನು ಪ್ರಕಾರ ಏನಿದೆಯಾ ಆ ಕಾನೂನು ಪ್ರಕಾರ ಆಗಿ ಮತ್ತು ಅವರಿಗೆ ಅದರಲ್ಲಿ ಸ್ವಾದ ಅವಕಾಶ ಕೊಟ್ಟು ಮೊದಲ ಪ್ರಾಶಸ್ತ್ಯ ಕೊಡೋ ಜವಾಬ್ದಾರಿ ಎಲ್ಲರೂ ಕೂಡ ಇವತ್ತು ಇದು ಯಾರಿಗೆ ನಮಗಾಗಿ ನಮಗಾಗಿ ಮಾಡಿದೆ. ನಾವು ಯಾವಾಗಲೂ ಒಮ್ಮೆ ಮೀಟಿಂಗ್ ಮಾಡ್ಬೋದು. ಗ್ರಾಮ ಪಂಚಾಯತ್ ಮಾಡಿದ್ರೆ ಯಾವ ಗ್ರಾಮ ಪಂಚಾಯತ್ ಬೇಕಾದ ಜಾಗ ಇದೆ, ಏನೋ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಅವರು ಮಾಡ್ಬೋದು. ತಾಲೂಕು ಪಂಚಾಯತ್ ಬಿಲ್ಡಿಂಗ್ ಕಟ್ಟೋದನಕ ಒಂದು ಮೀಟಿಂಗ್ ಮತ್ತು ಬಿಲ್ಡಿಂಗ್ ಅದನ್ನೋದು ಇಲ್ಲಿ ಯಾರು ಬರ್ತಾರೆ, ಅದು ಒಂದು ವಿಚಾರ ಇಲ್ಲಿ ಕಟ್ಟಿದ ನಂತರ ಇಲ್ಲಿ ಜನನೇ ಬರೋದಿದ್ದಲ್ಲಿ ಈಗ ಊರು ಬೆಳಗೋದು ಹೇಗೆ? ಈ ಊರು ಇಂಪ್ರೂವ್ಮೆಂಟ್ ಆಗಿದ್ರೆ ಜನ ಬರ್ತಾ ಹೋಗ್ಬೇಕು, ಆಗ ಇಂಪ್ರೂವ್ಮೆಂಟ್ ಆಗುವಂಥ. ಆದ ಕಾರಣ ಇವತ್ತು ಭಾಳ ಸ್ಪಷ್ಟವಾಗಿ ನಿಮಗೆ ಅಂತಂದು ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ನೋಡಿಕೊಂಡು ನಾನು ಅದಕ್ಕೆ ನಮ್ಮ ಹಿರಿಯರಾದ ಮಾದಪ್ಪನವರು ಇರ್ತಾರೆ, ನಿಮ್ಮ ಇಒವನ್ನು ಅಧ್ಯಕ್ಷ ಉಪಾಧ್ಯಕ್ಷ ಸೇರಿಸಿಕೊಂಡು ಅದಕ್ಕೊಂದು ಕಮಿಟಿ ಯಾವ ರೀತಿ ಅದನ್ನು ಮುಂದೆ ನಾವು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಇವರದ್ದು ಭವಿಷ್ಯ ಏನಿದೆ ಇವತ್ತು ಎರಡಕ್ಕೂ ನಮಗೆ ಕೊಡಿ ಅಂತ ಇದೆ, ಅದು ಸ್ವಾಭಾವಿಕ ಬರ್ತದೆ. ಈಗ ನಮ್ಮ ಹೆಸರಲ್ಲಿ ಆದಾಗ ನಮಗೆ ಕೊಡಿ ಅಂತೇಳಿ ಸ್ವಾಭಾವಿಕ ಇವತ್ತು ಬರುವಂಥದ್ದು. ಹಿರಿಯ ದೈವ ನರ್ತಕರಾದ ಮಾಯಿಲಾ, ರಾಣಿಪುರ ಚರ್ಚ್ನ ಧರ್ಮಗುರುಗಳಾದ ರೆವರೆಂಟ್ ಫಾದರ್ ಜಯಪ್ರಕಾಶ್ ಡಿಸೋಜಾ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಡಿಎಸ್ ಗಟ್ಟಿ, ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ, ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೆಹನಾ ಬಾನು, ಉಪಾಧ್ಯಕ್ಷರಾದ ಮಹಾಬಲ ಟಿ ದೆಪ್ಪೆಲಿಮಾರ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನರ್ವಡೆ ವಿನಾಯಕ ಕಾರ್ಬರಿ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ಜಯರಾಮ್, ಉಳ್ಳಾಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಗುರುದತ್, ಸ್ಥಳೀಯ ಮುಖಂಡರಾದ ಮಾದಪ್ಪ, ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಬು ಶೆಟ್ಟಿ, ಲೀಲಾವತಿ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.